ದಸರಾ ಸಂಭ್ರಮ ಮನೆ ಮಾಡಿದೆ. ನವರಾತ್ರಿಯ ಹಿನ್ನೆಲೆಯಲ್ಲಿ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಆರಾಧನೆ ನಡೆಯುತ್ತಿದೆ. ಮಂಗಳೂರಿನಲ್ಲಿ ರಥಬೀದಿಯ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ನವರಾತ್ರಿಯ ಹಿನ್ನೆಲೆಯಲ್ಲಿ ಶಾರದೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದರ ಜೊತೆಗೆ ವಿದ್ಯಾದಶಮಿಯ ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಮಂಗಳಾದೇವಿ ದೇವಾಲಯದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಯಿತು. ನಾಡಿನಾದ್ಯಂತ ಇದೀಗ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನವರಾತ್ರಿಯ ಹಿನ್ನೆಲೆಯಲ್ಲಿ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಆರಾಧನೆ ನಡೆಯುತ್ತಿದೆ. ಅದೇ ರೀತಿ ಮಂಗಳೂರಿನಲ್ಲಿ ರಥಬೀದಿಯ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ನವರಾತ್ರಿಯ ಹಿನ್ನೆಲೆಯಲ್ಲಿ ಶಾರದೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ನವರಾತ್ರಿಯ 9 ದಿನಗಳಲ್ಲಿ 9 ಶಕ್ತಿ ಸ್ವರೂಪಿಣಿಯವರನ್ನ ಆರಾಧಿಸಿಕೊಂಡು ಬರಲಾಗುತ್ತಿದೆ. ನವರಾತ್ರಿಯ ಕೊನೆಯ ದಿನವಾದ ಇಂದು ಕಾಳಿಯನ್ನ ಆರಾಧಿಸಲಾಯಿತು. ನವರಾತ್ರಿಯ ಕೊನೆಯ ದಿನವನ್ನ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಇದಕ್ಕೆ ವಿದ್ಯಾದಶಮಿ ಎನ್ನುವ ಹೆಸರು ಕೂಡ ಇದೆ. ಈ ದಿನದಂದು ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಕ್ಕಳು ಉತ್ತಮ ವಿದ್ಯಾವಂತರಾಗ್ತಾರೆ ಎನ್ನುವ ನಂಬಿಕೆ ಇದ್ದು ಈ ದಿನದಂದು ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸುವ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಮಂಗಳಾದೇವಿ ದೇವಾಲಯದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ವಿದ್ಯಾರಂಭ ಮಾಡಿಸಲಾಯಿತು. ಸಂಕೇತವಾಗಿದ್ದಂತಹ ದಿನ ಅಂತ ಅದೇ ರೀತಿಯಾಗಿ ಮೂಲ ನಕ್ಷತ್ರದಿಂದ ಇವತ್ತಿನವರೆಗೆ ಆ ಸರಸ್ವತಿಯನ್ನು ನಮ್ಮ ಎಲ್ಲ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡಿ ಇವತ್ತಿನ ದಿವಸದಲ್ಲಿ ಎಲ್ಲರೂ ವಿದ್ಯಾರಂಭವನ್ನು ಮಾಡಬೇಕು ಹೇಳಿ ನಮಗೆ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು. ಅದೇ ರೀತಿಯಾಗಿ ಶುರುವಿಗೆ ಮಕ್ಕಳು ಬರೆಯುವಂತಹ ಸಂದರ್ಭದಲ್ಲಿ ಆ ಸರಸ್ವತಿಯನ್ನು ಪೂಜೆ ಮಾಡಿ ಅಕ್ಕಿಯ ರಾಶಿಯಲ್ಲಿ ಆ ಮಕ್ಕಳಿಗೆ ಆ ದೇವರ ಸ್ತುತಿಯಿಂದ ಬರದಲ್ಲಿಗೆ ಅವರಿಗೆ ಉತ್ತಮವಾದಂತಹ ಜ್ಞಾನಶಕ್ತಿಯನ್ನು ಅಥವಾ ಅವರಿಗೆ ಉತ್ತಮವಾದಂತಹ ವಿದ್ಯಾ ಪ್ರಾಪ್ತಿಯನ್ನು ಆ ಮಹಾತಾಯ ಅನುಗ್ರಹ ಮಾಡ್ತಾಳೆ ಹೇಳಿ ನಮಗೆ ಆ ಶಾಸ್ತ್ರದಲ್ಲಿ ಹೇಳಿದಂತಹ ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.